ಟೇಕ್ ಸರ್. ನಿನ್ನೆ ದಿನ ಈ ಕಿರಿಭಾಗ ರಕ್ಷಿತಾರಣದಲ್ಲಿ ಒಂದು ಆನೆಯು ಕಂಡಾನೆ ಸಲಗ ಮುಂದಿನ ಬಲಕಾಲಿನ ಎಡಗಾಲಿನ ಮೇಲೆ ಗಾಯ ಆಗಿತ್ತು. ಅದು ಗಾಯದಿಂದ ಅದು ಎಲ್ಲಿ ಆಚೆಚೆ ಚಲನವಲನ ಅದು ಮಾಡದೆ ಅಲ್ಲಿ ಒಂದೇ ಕಡೆ ಕಾಡಲ್ಲಿ ಆಚೆಚೆ ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ತಿರುಗ್ತಾ ಇತ್ತು. ಇದನ್ನು ಸುದ್ದಿ ನಮಗೆ ತಿಳಿದ ಮೇಲೆ ನಾವು ನಮ್ಮ ಮೇಲಾಧಿಕಾರಿಗೆ ತಿಳಿಸಿ ಕಡೆ ಅವರು ನಮ್ಮ ವೈಲ್ಡ್ ಲೈಫ್ ವಾರ್ಡನ್ಗೆ ಫೋನ್ ಮಾಡಿ ಅಲ್ಲಿಂದ ನಮ್ಮ ನಾಗರಹೊಳೆಯ CCF ಸಾಹೇಬರಿಗೆ ಫೋನ್ ಮಾಡಿ ಅಲ್ಲಿಂದ ಅಲ್ಲಿ ನುರಿತ ವೈದ್ಯರಾದಂಥ ಡಾಕ್ಟರ್ ಮುಜೀಬ್ ಅವರಿಗೆ ತಿಳಿಸಿ ಅವರು ಈ ದಿನ ನಾಗರಹೊಳೆಯಿಂದ ಆಗಮಿಸಿದ್ದಾರೆ. ಹಾಗೂ ನಮ್ಮ ಇಲಾಖೆ ಸಿಬ್ಬಂದಿಗಳು ಸೇರಿಕೊಂಡು ಆ ರಕ್ಷಿತಾರಣಕ್ಕೆ ಹೋಗಿ ಅದು ಇದ್ದ ಸ್ಥಳದಲ್ಲಿ ಅದಕ್ಕೆ ಅರವಳಿಕೆ ನೀಡಿ ಹಾಗೂ ಬೇಕಾದಂತೆಲ್ಲ ಟ್ರೀಟ್ಮೆಂಟ್, ಆ್ಯಂಟಿಬಯೋಟಿಕ್ ಹಾಗೂ ಇಂಜೆಕ್ಷನ್ಗಳು ಕೊಟ್ಟು ಉತ್ತಮವಾಗಿ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಅದರಿಂದಾಗಿ ಇನ್ಮೇಲೆ ಅದಕ್ಕೆ ಏನು ಯಾವ ಸಮಸ್ಯೆಯೂ ಇರುವುದಿಲ್ಲ. ಇನ್ನೊಂದು 2-3 ದಿವಸದಲ್ಲಿ ಅದು ಸಂಪೂರ್ಣ ಸ್ವಸ್ಥವಾಗಿ ತನ್ನ ಮುಂದಿನ ಇದನ್ನು ಅದು ನಡೆಸ್ಕೊಂಡು ಹೋಗ್ಬೋದು ಅಂತ ಅಷ್ಟೇ ನಾ ಹೇಳಿದೆ. ಬರಬೇಡಿ ಆಯಿತಾ, ಕಳಿಸ್ತೆ. ಯಾಕೆ ಹೋಗ್ತಾ ಇದ್ದಾರೆ ಜನರನ್ನು ಇದೇ ಮಾಡ್ತಾರೆ. Right.